ಕಾಯ ಅಳಿದರೂ ಕೂಡ ಕೀರ್ತಿ ಅಳಿಯದು ಅನ್ನುವಂತಹ ಮಾತಿನಂತೆ ಈ ಸಮಾಜದಲ್ಲಿ ಶಾಶ್ವತವಾಗಿ ನಮ್ಮ ಮನದಲ್ಲಿ ನೆಲೆಯೂರುವವರು ಕೆಲವು ಮಂದಿ ಮಾತ್ರ. ತನ್ನ ಜೀವನವನ್ನೇ ಸಮಾಜಕ್ಕೆ ಮುಡಿಪಾಗಿಟ್ಟು ಅಕಾಲ ಮರಣವನ್ನಪ್ಪಿದ ಮಂಗಳೂರಿನ ಎಕ್ಕೂರು ಶುಭಕರ ಶೆಟ್ಟಿ ಯಾನೆ ಎಕ್ಕೂರು ಬಾಬಾ ಈಗಲೂ ಕೂಡ ಸಮಾಜಮುಖಿ ಸೇವೆಗಳ ಮೂಲಕ ಜೀವಂತವಾಗಿದ್ದಾರೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಸಮಾಜ ಸೇವೆಗಾಗಿ ತನ್ನನ್ನ ತಾನು ಮುಡಿಪಾಗಿಟ್ಟವರು ಎಕ್ಕೂರು ಶುಭಕರ ಶೆಟ್ಟಿ. ಎಕ್ಕೂರು ಬಾಬಾ ಎಂದೇ ಜನಾನುರಾಗಿಯಾಗಿದ್ದ ಇವರ ಅಕಾಲ ಅಗಲುವಿಕೆ ಅಭಿಮಾನಿಗಳನ್ನ ಶೋಕದ ಕಡಲಲ್ಲಿ ಮುಳುಗಿಸಿತ್ತು. ಆದ್ರೆ ಬಾಬಾ ಅವರ ಸಮಾಜಮುಖಿ ಕೆಲಸ ನಿಲ್ಲಬಾರದು ಎಂದು ಸಂಕಲ್ಪ ಮಾಡಿ ಅವರ ಸಮಾಜ ಸೇವೆಯನ್ನ ಮುಂದುವರಿಸಿಕೊಂಡು ಬರಲಾಗಿದೆ. ಇದೀಗ ಬಾಬಾ ಅವರ ಜನ್ಮದಿನದ ಶುಭ ಸಂದರ್ಭದಲ್ಲಿಯೇ ಎಕ್ಕೂರು ಬಾಬಣ್ಣ ದೀನ ಬಂದು ಎಕ್ಕೂರು ಬಾಬಣ್ಣ ಮಹಿಳಾ ವೇದಿಕೆ ಜಂಟಿಯಾಗಿ ಸೇರಿ ನಿರ್ಮಿಸಿದ ಅಯೋಧ್ಯ ಗೃಹ ಪ್ರವೇಶ ನಡೆದಿದೆ. ಆರ್ಥಿಕವಾಗಿ ಕಷ್ಟದಲ್ಲಿದ್ದ ಎಕ್ಕೂರು ಸದಾಶಿವ ನಗರದ ಕಲ್ಲಕಟ್ಟದಲ್ಲಿ ಹರಿಶ್ಚಂದ್ರ ಕಲ್ಲಕಟ್ಟ ದಂಪತಿಗೆ ನೆಲೆಸಲು ಅನುಕೂಲವಿರದ ಬೀಳುವ ಪರಿಸ್ಥಿತಿಯಲ್ಲಿದ್ದ ಮನೆಯನ್ನ ಕಂಡ ಸಮಾಜಮುಖಿ ಸಂಘಟನೆಯ ಕಾರ್ಯಕರ್ತರು ಮನೆ ನಿರ್ಮಿಸಲು ಸಂಕಲ್ಪ ಮಾಡಿದ್ದಾರೆ. ಇವರ ಸೇವಾ ಕಾರ್ಯಕ್ಕೆ ಬಂಟ್ಸ್ ಸಂಘ ಕಂಕನಾಡಿ ಹಾಗೂ ಮಂಗಳೂರು ನಗರ ಪಾಲಿಕೆ ಕಂಕನಾಡಿ ವಾರ್ಡಿನ ಸದಸ್ಯ ಪ್ರವೀಣ್ ಚಂದ್ರ ಆಳ್ವಾ ಸಹಕಾರದಲ್ಲಿ ಮನೆ ನಿರ್ಮಾಣಗೊಂಡು ಗೃಹ ಪ್ರವೇಶದ ಸಂಭ್ರಮ ನಡೆದಿದೆ. ಒಂದು ಸುಂದರ ಮನೆಯನ್ನು ಇವತ್ತು ಹರಿಶ್ಚಂದ್ರ ದಂಪತಿಗಳಿಗೆ ಕೊಡುವಂಥ ಒಂದು ಮನೆ ಒಕ್ಕಲು ಮಾಡುವಂಥ ಕೀಲಿಕೈ ಕೊಡುವಂಥ ಒಂದು ಪುಣ್ಯ ಸಂದರ್ಭ. ನಮಗೆಲ್ಲರಿಗೆ ಅವರ ಕಣ್ಣೀರನ್ನು ಒರೆಸುವಂಥ ಒಂದು ಶಕ್ತಿಯನ್ನು ಭಾಗ್ಯವನ್ನು ನಮ್ಮ ಎಲ್ಲರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನಿಜವಾಗಿ ನಾವು ನಮ್ಮ ವಾರ್ಡಿನ ಎಲ್ಲರ ಋಣಿಯಾಗಿದ್ದೇವೆ. ಹಾಗೆ ಇವತ್ತು ಮನೆ ಒಕ್ಕಲಿನ ದಿವಸ ನಮ್ಮ ಮಿತ್ರರಾದ ಎಕ್ಕೂರು ಬಾಬಣ್ಣನ ಜನ್ಮದಿನ. ಈ ಜನ್ಮ ದಿವಸದಂದೇ ಈ ಮನೆಯ ಕೀಲಿಕೆಯನ್ನು ಕೊಡಬೇಕಂತ ನಿಶ್ಚಯ ಮಾಡುವುದರಿಂದ ಈ ಸಂದರ್ಭದಲ್ಲಿ ನಾವು ಹರಿಶ್ಚಂದ್ರ ದಂಪತಿಗಳಿಗೆ ಕೀಲಿಕೆಯನ್ನು ಹಸ್ತಾಂತರಿಸಿದ್ದೇವೆ. ನಮ್ಮದು ಮಹಿಳಾ ವೇದಿಕೆ ನಾವು ಸ್ಟಾರ್ಟ್ ಮಾಡಿ 9 ತಿಂಗಳಾಯಿತು. ಯಾಕೆಂದರೆ ನಾವು ಬಾಬಣ್ಣನವರನ್ನು ತುಂಬ ಗೌರವ ಮತ್ತು ಪ್ರೀತಿ ಮಾಡ್ತೇವೆ. ಎಕ್ಕೂರಿನಲ್ಲಿ ಅವರದು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಇದು ಎಂತ ಮದುವೆ ಆಗ್ಬೋದು, ಮತ್ತು ಅವರಿಗೆ ಮದುವೆಗೆ ಸೀರೆ ಆಗ್ಬೋದು, ಕರಿಮಣಿ ಆಗ್ಬೋದು, ಮತ್ತು ಹುಷಾರಿಲ್ಲದವರಿಗೆ ಆಗ್ಬೋದು. ತುಂಬ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ. ಅಂದರೆ ಅವರು ತೀರಿ ಹೋದ ನಂತರ ಅಂದರೆ ನಮಗೆ ಅವರು ತುಂಬ ನಮ್ಮ ಎಕ್ಕೂರಿದ ಮಹಿಳೆಯರಿಗೆ ತುಂಬ ಒಂದು ಒಳ್ಳೆಯ ವ್ಯಕ್ತಿ ಅವರು. ಇದು ಮಂತರ ಸಾಧ್ಯ ಇಜ್ಜಂಡು ಸೊ ಫಸ್ಟ್ ಪಂಡ ಸುನೀತಾ ಆಂಟಿ ಥ್ಯಾಂಕ್ಸ್ ಪಂಡು ದಯ ಪಂಡ ಕೊರೋನಾದ ಕಿಟ್ಟು ಕೊರಿಯಾಗೆ ಬಂದಾಗ ಇಲ್ಲು ತೂದು ಪಂಡೆಗೆ ಎಂಕ್ ನೆಕ್ಸ್ಟ್ ದಾದನ ಮನ್ಪ ಬಸ್ಪ ಪಂಡು ಒಂಜುವಾಗದ ಬೊಕ್ಕ ಸುನೀತಕ್ಕ ಮಮತ ಬೊಕ್ಕ ಬಂಟರ ಸಂಘದ ಆಗತ್ಯಕ್ಕ ಐದು ಬೊಕ್ಕ ಮಸ್ತ್ ಜನ ಬತ್ತೇರು ತುಯೇರು ಒಂಜುವಾಗ ಇಲ್ಲು ಬುಡ್ಲೆ ಬೊಕ್ಕ ಅಂದು ರೆಂಟಿಗೆ ಪೋಲೆ ಪೂರ ಪಂಡೇರು ಐದು ಬೊಕ್ಕ ಆಜು ತಿಂಗುಲ್ಲ ಇಲ್ಲು ಕಟ್ಟುವ ಪೂರ ಪಂಡೇರು ಐದು ಬೊಕ್ಕ ಇಲ್ಲು ಆಂಡ್ ಐಕ್ ಪೂರ ಬೇಗ ಸಹಾಯ ಮಂದಿನ ಸಂದೀಪ್ ಅಣ್ಣಿ ಐದು ಬೊಕ್ಕ ಪ್ರವೀಣ್ ಚಂದ ಅಲ್ವೇರು ಐದು ಬೊಕ್ಕ ಮಸ್ತ್ ಜನ ಉಳ್ಳೆ ಬಂಟರ ಸಂಘದ ಮಾತ ಐದು ಬೊಕ್ಕ ಅಕ್ಲೆ ಮಾತ ಮಸ್ತ್ ಥ್ಯಾಂಕ್ಸ್. ವಿಶೇಷ ಅಂದ್ರೆ ಬಾಬಣ್ಣನವರ 55ನೇ ಜನ್ಮದಿನದಂದೇ ಈ ಗೃಹ ಪ್ರವೇಶ ನಡೆದಿದೆ. ಬಾಬಣ್ಣ ಧರ್ಮಪತ್ನಿ ಸುನೀತಾ ಶೆಟ್ಟಿ, ವಿವಿಧ ಸೇವಾ ಸಂಘಟನೆಯ ಕಾರ್ಯಕರ್ತರು ಈ ಸಂದರ್ಭ ಉಪಸ್ಥಿತರಿದ್ದರು. ಸೇವಾ ಹಿ ಪರಮೋ ಧರ್ಮ ಎಂದು ಹೇಳುವ ಮಾತು ಸೇವೆಯೇ ಧರ್ಮಗಳಲ್ಲಿ ಶ್ರೇಷ್ಠ ಎಂದು ಸಾರತ್ತೆ. ಅಗತ್ಯವುಳ್ಳವರಿಗೆ ಸಕಾಲದಲ್ಲಿ ಮಾಡುವ ಉಪಕಾರವೇ ಶ್ರೇಷ್ಠ ಸೇವೆ. ಎಕ್ಕೂರು ಬಾಬಣ್ಣ ಎಂದೆಂದಿಗೂ ಅಜರಾಮರರಾಗಿ ಉಳಿಯಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್, ಮಂಗಳೂರು.